ಮೂಡಬಿದಿರೆಯ ಶ್ರೀ ಧವಳ ಕಾಲೇಜಿನ ಸಮಾಜಶಾಸ್ತ್ರ ವಿಭಾಗದ ವತಿಯಿಂದ ಮಾದಕ ವಸ್ತು ವ್ಯಸನ ಹಾಗೂ ಹೆಲ್ಮೆಟ್ ಕಡ್ಡಾಯ ಕುರಿತು ಜಾಗೃತಿ ಕಾರ್ಯಕ್ರಮವು ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಮೂಡಬಿದಿರೆ ಪೊಲೀಸ್ ನಿರೀಕ್ಷಕ ನಿರಂಜನ್ ಕುಮಾರ್ ಅವರು ಜಾಗೃತಿ ಮೂಡಿಸುವ ಕರಪತ್ರವನ್ನು ಬಿಡುಗಡೆಗೊಳಿಸಿ ಮಾತನಾಡಿ, ವಿದ್ಯಾರ್ಥಿಗಳು ಮದ್ಯ ವ್ಯಸನಿಗಳಾಗಬಾರದು, ಡ್ರಗ್ಸ್ ತಂಬಾಕಿನ ಪದಾರ್ಥಗಳನ್ನು ಸೇವಿಸಬಾರದು, ನಿಮ್ಮದಲ್ಲದ ವಾಹನಗಳನ್ನು ಚಲಾಯಿಸಬಾರದು ಹಾಗೂ ಹೆಲ್ಮೆಟ್ ಧರಿಸದೆ ದ್ವಿಚಕ್ರ ವಾಹನಗಳನ್ನು ಓಡಿಸಬಾರದು. ಈ ನಿಯಮಗಳನ್ನು ಪಾಲಿಸದಿದ್ದಾಗ ಆಗುವ ಅನಾಹುತಗಳ ಬಗ್ಗೆ ವಿವರಿಸಿದರು. ನಮ್ಮ ಮೆಡಿಕಲ್ ಡ್ರಗ್ಸ್ಗೆ ಪರ್ಮಿಷನ್ ಇದೆ, ಕೆಲವುಗಳು ಇದೆ. ಈಗ ಟೊಬ್ಯಾಕೊ ಹೊಗೆ ಸೊಪ್ಪು ಅಲ್ವಾ, ಸಿಗರೇಟ್ ಸೇರಬಾರ್ದು, ಆರೋಗ್ಯ ಆಗುತ್ತೆ. ಅದನ್ನೇ ಅಷ್ಟೆಲ್ಲ ಬಾಯಿನ ಮಾಡಿಲ್ಲ ಅಂತ ನಾವು ಮಾಡ್ಕೊಂಡ್ರೆ ನಮ್ಮ ಬಾಯೆಲ್ಲ ಆಗ್ತದೆ, ನಮ್ಮ ಲೈಫ್ ನಾವು ಹಾಳು ಮಾಡ್ತೀವಿ ಅಲ್ವಾ. ಕಮರ್ಷಿಯಲ್ ಆಗಿ ಏನಾಗ್ತಾ ಇದೆ ಅಂದರೆ ಪಾನ್ ಪರಗು ಗುಟ್ಕ ಸಿಗರೇಟು ಇದಕ್ಕೆ ಅನುಮತಿ ಇದೆ, ಅದರಲ್ಲಿ ಕಂಡೀಷನ್ಸ್ ಇರ್ತದೆ. ನೀವು ನೋಡಬೇಕು, ಯಾವುದೇ ಸಿಗರೇಟ್ ಪ್ಯಾಕೆಟಲ್ಲಿ ಹಾರ್ಟ್ ಡಿಸೀಸ್ ತೋರಿಸ್ತಾರೆ, ಲಂಗ್ಸ್ ಡಿಸೀಸ್ ತೋರಿಸ್ತಾರೆ. ಫಿಲಮ್ ನೋಡಿದಾಗ ಸ್ಟಾರ್ಟಿಂಗ್ ತೋರಿಸ್ತದೆ ಮದ್ಯಪಾನ ಧೂಮಪಾನ ವಿಶೇಷ, ಅದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದರೆ ನಮ್ಮ ಲೈಫ್ ಈ ಥರ ಆಗುತ್ತೆ, ದಯಮಾಡಿ ಸೇರಬೇಡಿ, ದಯಮಾಡಿ ತಿನ್ನಬೇಡಿ, ದಯಮಾಡಿ ಯಾವುದೇ ಡ್ರಗ್ಸ್ ಕಡಿತಾ ಇರಬೇಡಿ. ಅದನ್ನು ಅವ್ರು ಎಚ್ಚರಿಕೆ ಕೊಟ್ಬಿಟ್ಟೆ ಮಾಡೋದು. ಯಾಕೆ ಮಾಡ್ತಾರೆ ಅಂತಂದರೆ ಆಲ್ಮೋಸ್ಟ್ ನಮ್ಮ ಮೈಸೂರು ತಾಲೂಕು ಮಕ್ಕಳು ಎಷ್ಟು ಜನ ಎಫೆಕ್ಟ್ ಆಗ್ತದೆ ಅನ್ನೋ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಹಂಗಾಗಿ ಹೆಲ್ಮೆಟ್ಟು ತುಂಬ ಸೇಫು. ಎರಡನೇನು ಅಂತಂದರೆ ಆ್ಯಕ್ಸಿಡೆಂಟ್ ಆದಾಗ ಹೆಲ್ಮೆಟ್ಟಿಂದ ಆ್ಯಕ್ಸಿಡೆಂಟ್ ಆಯಿತು ಅಂತ ತಿಳ್ಕೊಳ್ಳಿ. ನಮ್ಮ ಜೊತೆ ಯಾರು ಬೇರೆ ಇದ್ದಾಗ ಅವರೆಲ್ಲ ಕಡಿಮೆ ಫ್ರ್ಯಾಕ್ಚರ್ ಆಗ್ತಾರೆ, ಇನ್ಶೂರೆನ್ಸ್ಗಳು ಗಾಡಿದಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂತಂದರೆ ನಾವೇನು ಮಾಡ್ತೀವಿ ಓನರ್ ತಲೆಗಳಿಗೆ ಬರ್ತದೆ. ಕಾಲೇಜಿನ ಪ್ರಾಂಶುಪಾಲ ಮಹಾವೀರ್ ರಾಜ್ರಿ ಅವರು ಅಧ್ಯಕ್ಷತೆ ವಹಿಸಿದ್ರು. ಪೊಲೀಸ್ ಉಪನಿರೀಕ್ಷಕರಾದ ಸುದೀಪ್ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಸೈಬರ್ ಕ್ರೈಂ ಬಗ್ಗೆ ಮಾಹಿತಿಯನ್ನ ನೀಡಿ ಮಾತನಾಡಿ, ಮೊಬೈಲ್ ಬಳಕೆ ಉತ್ತಮ ಉದ್ದೇಶವನ್ನು ಹೊಂದಿರಲಿ, ವಿದ್ಯಾರ್ಥಿನಿಯರು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಂಗಳಲ್ಲಿ ತಮ್ಮ ಫೋಟೋಗಳನ್ನು ಅಪ್ಲೋಡ್ ಮಾಡುವಾಗ ಜಾಗೃತರಾಗಿರಿ ಎಂದು ಹೇಳಿದರು. ಈ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಹೈ ರೆಸಲ್ಯೂಷನ್ ಫೋಟೋಸ್ ಅಪ್ಲೋಡ್ ಮಾಡಲಿಕ್ಕೆ ಹೋಗ್ಬೇಡಿ. ಅದನ್ನು ಈ ಮಾರ್ಕೆಟಿಂಗ್ ಅಂತ ಹೇಳಿದಲ್ಲ, ಸೊ ಅದಕ್ಕೆ ಈ ಡೀಪ್ ಫೇಕ್ ವಿಡಿಯೋಸ್ ಅಂತೆಲ್ಲ ಮಾಡ್ತಾರೆ, ಅದಕ್ಕೆ ಬಳಸ್ತಾರೆ, ಅದನ್ನು ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಮತ್ತು ನಿಮ್ಮ ಮೊಬೈಲ್ ಯಾವ ಹ್ಯಾಕ್ ಆಗಿದೆ ಅಂತ ಗೊತ್ತಾಗಬೇಕು ಅಂತಂದರೆ ನೋಡಿ, ನಿಮ್ಮದು ಟೆಕ್ಸ್ಟ್ ಮೆಸೇಜಸ್ ಮತ್ತು ಫೋನ್ ಕಾಲ್ಸ್, ನೀವು ಮಾಡದೇ ಇರೋಂಥ ಫೋನ್ ಕಾಲ್ಸು ಟೆಕ್ಸ್ಟ್ ಮೆಸೇಜ್ ನಿಮ್ಮ ಮೊಬೈಲ್ಗಳಿಂದ ಹೋಗಿರ್ತದೆ. ಆಮೇಲೆ ನೀವು ಯಾವುದೋ ಆ್ಯಪ್ ಡೌನ್ಲೋಡೇ ಮಾಡಿರಲ್ಲ, ಬಟ್ ನಿಮ್ಮ ಮೊಬೈಲ್ ಇರ್ತದೆ ಆ್ಯಪ್. ನಾವು ಫ್ರೀಕ್ವೆಂಟಾಗಿ ಚೆಕ್ ಮಾಡ್ಕೊಳ್ಳಿ, ಸೆಟ್ಟಿಂಗ್ ಹೋಗಿ ಅದು ಚೆಕ್ ಮಾಡಿ. ನಿಮ್ಮ ಸ್ಕ್ರೀನಲ್ಲಿ ಕಾಣಲ್ಲ, ಹೈಡ್ ಆಗಿರ್ತದೆ ಕೆಲವೆಲ್ಲ. ಆನಂತರ ನೀವು ಯೂಸ್ ಮಾಡಿ ರೆಗ್ಯುಲರ್ ಯೂಸ್ ಮಾಡೋದಕ್ಕಿಂತ ಹೈ ಸ್ಪೀಡ್ ಡೇಟಾ ಅದರಲ್ಲಿ ಯೂಸ್ ಆಗ್ತಾ ಇರ್ತದೆ. ಸೊ ಅದ್ರ ಬಗ್ಗೆ ನೀವು ಗೊತ್ತಿರುತ್ತೆ. ಸೊ ಆ ಥರ ಏನಾದ್ರು ಆಗ್ತಾ ಇದೆ ಅಂತಂದಾಗ ನಿಮಗೆ ಏನೋ ಸ್ವಲ್ಪ ಅಂತ ಬರ್ತದೆ. ಹೆಲ್ಮೆಟ್ ಹಾಕಿದ್ರೆ ಶಾಲೆ ಬರ್ತಾ ಇರ್ತದೆ, ಸಡನ್ಲಿ ಫೋನ್ ಬರ್ತದೆ, ಹೇಗೆ ಪಾಕೆಟ್ ಫೋನ್ ಇರ್ತದೆ, ಮೊಬೈಲ್ ತಗೊಂಡಿಗೆ ಬರ್ತೀರಾ, ಡೆಲಿವರಿ ಯಾರು ಹೇಗೆ ಬರ್ತದೆ, ಹೆಲ್ಮೆಟ್ ಹಾಕ್ತಾರೆ. ಆ ಕಾರಣವೂ ಕೂಡ ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡೋದು, ಜೀವನ ಮುಕ್ತಾಯ ಕೂಡ ಆಗ್ತದೆ. ಹಾಗಾಗಿ ಇಂಥ ವಿಷಯಗಳ ಬಗ್ಗೆ ನಮ್ಮ ಶಾಲೆಯಲ್ಲೇ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಪೊಲೀಸ್ ಉಪನಿರೀಕ್ಷಕ ಸಿದ್ದಪ್ಪ, ವಿದ್ಯಾರ್ಥಿ ನಾಯಕ ಸಂಪತ್, ಉಪನಾಯಕ ಜಿತೇಶ್ ಮೊದಲಾದವರು ಉಪಸ್ಥಿತರಿದ್ದರು.